ತಾಲೂಕಿನ ಬಿಸಿ ರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ನಡೆದ ಭೀಕರ ಘಟನೆಯಲ್ಲಿ ಕಕ್ಕೆಪದವಿನ ನಿವಾಸಿ ಲಾವಣ್ಯ ಅವರನ್ನ ಯುವಕನೊಬ್ಬ ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಿಸಿ ಹಿಂದೂ ಜಾಗರಣ ವೇದಿಕೆ ಮುಖಂಡ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಕಳೆದ ಕೆಲವು ದಿನಗಳಿಂದ ಕರಾವಳಿಯಲ್ಲಿ ನಡೀತಾ ಇರುವ ಘಟನೆಗಳು ನಿಜಕ್ಕೂ ಆತಂಕಕಾರಿಯಾಗಿವೆ. ಜನರಲ್ಲಿ ಕಾನೂನಿನ ಭಯವೇ ಇಲ್ಲದಂತಾಗಿದೆ. ಕಾನೂನು ಎಂದ್ರೆ ಏನು ಎಂಬ ಅರಿವು ಸಮಾಜದಲ್ಲಿ ಮೂಡಿಸುವ ಅಗತ್ಯವಿದೆ. ಬಾಳಿ ಬದುಕಬೇಕಿದ್ದ ಯುವತಿಯನ್ನ ಹಾಡು ಹಗಲೇ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡುವುದು ಅತ್ಯಂತ ಖಂಡನೀಯ. ಜಿಲ್ಲೆಯಲ್ಲಿ ಮಾದಕ ವ್ಯಸನವು ಹೆಚ್ಚಾಗ್ತಾ ಇದೆ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ನನ್ನ ಮನವಿ ಏನೆಂದ್ರೆ, ಈ ಪ್ರಕರಣದಲ್ಲಿ ಕೈಗೊಳ್ಳುವ ಕ್ರಮವು ಮುಂದಿನ ದಿನಗಳಲ್ಲಿ ಯಾರು ಕಾನೂನನ್ನ ಕೈಗೆತ್ತಿಕೊಳ್ಳುವ ಮೊದಲು 10 ಬಾರಿ ಯೋಚಿಸುವಂತಿರಬೇಕು. ಅಂತಹ ಕಠಿಣ ಕ್ರಮವನ್ನ ಮಂಗಳೂರು ಪೊಲೀಸ್ ಕಮಿಷನರ್ ಹಾಗೂ ಎಸ್ಪಿ ಕೈಗೊಳ್ಳುತ್ತಾರೆ ಎಂಬ ವಿಶ್ವಾಸ ನನಗಿದೆ ಎಂದು ಹೇಳಿದರು. ಮಿತ್ರರೇ, ಕಳೆದ ಕೆಲವು ದಿನದಿಂದ ಕರಾವಳಿಯಲ್ಲಿ ನಡೀತಾ ಇರುವಂತಹ ಘಟನೆಗಳು ನಿಜಕ್ಕೂ ಕೂಡ ಆತಂಕಕಾರಿ. ಕಾನೂನಿನ ಭಯವೇ ಈ ಜನರಿಗೆ ಇಲ್ಲದ ಹಾಗಾಗಿದೆ. ಕಾನೂನು ಅಂದ್ರೆ ಏನು, ಕಾನೂನು ಹೇಗಿರುತ್ತೆ ಅನ್ನುವಂತ ಭಯವನ್ನ ಈ ಸಮಾಜಕ್ಕೆ ಮೂಡಿಸಲೇಬೇಕು. ಬಾಳಿ ಬದುಕಬೇಕಾದಂತಹ ಲಾವಣ್ಯ ಅನ್ನುವಂತ ಹೆಣ್ಣು ಮಗಳನ್ನ ಒಬ್ಬ ಹಾಡು ಹಗಲು ಮಚ್ಚಿನಲ್ಲಿ ಕೊಚ್ಚಿ ಕೊಲೆ ಮಾಡ್ತಾನೆ. ಆ ಹೆಣ್ಣು ಮಗಳನ್ನ ಕೊಲ್ಲೋದಕ್ಕೆ ಅವನಿಗೆ ಕಾರಣ ಏನಿತ್ತು ಅಂತ ಗೊತ್ತಿಲ್ಲ. ಹೇಳ್ತಾರೆ ಏಕಮುಖವಾಗಿ ಪ್ರೀತಿಸ್ತಾ ಇದ್ದ, ಆ ಕಾರಣದಿಂದ ಕೊಂದಿರ್ಬೋದು ಅಂತ ಹೇಳ್ತಾರೆ. ಯಾವುದಿದ್ರೂ ಕೂಡ ಜಿಲ್ಲೆಯಲ್ಲಿ ಮಾದಕ ವ್ಯಸನ ಹೆಚ್ಚಾಗ್ತಾ ಇದೆ. ಯುವ ಜನತೆಗೆ ಕಾನೂನಿನ ಭಯವೇ ಇಲ್ಲದ ಹಾಗಾಗಿದೆ. ಹಾಗಾಗಿ ನಾನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನ ಮಾಡೋದು, ಈ ಘಟನೆಗೆ ಯಾವ ರೀತಿ ಪ್ರತಿಕ್ರಿಯೆ ಇರಬೇಕು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವ ಮೊದಲು 10 ಬಾರಿ ಯೋಚನೆಯನ್ನ ಮಾಡಬೇಕು. ಆ ರೀತಿಯ ಕ್ರಮವನ್ನ ಮಂಗಳೂರಿನ ಕಮಿಷನರ್ ಅವರು ಮತ್ತು ಎಸ್ಪಿ ಸಾಹೇಬರು ಮಾಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಧನ್ಯವಾದ.